ಎಸ್, ಕೃಷ್ಣ ಚೈತನ್ಯ. ಶ್ರೀ ಋತುದ್ವೀಪ್. ಋತುದ್ವೀಪ ಅಂದ್ರೆ ಈ 6 ಸೀಸನ್ ಯಾವುದೆಲ್ಲ? ಒಂದು ಮಳೆಗಾಲ, ರೈನಿ ಸೀಸನ್, ಆಟಮ್, ಮತ್ತೆ ಹೇಮಂತ. ಹೇಮಂತ ಅಂದ್ರೆ ಅರ್ಲಿ ವಿಂಟರ್, ಈ ಚಳಿಗಾಲಕ್ಕೆ ಬರುವ ಮುಂಚೆ. ಮತ್ತೆ ವಿಂಟರ್ ಚಳಿಗಾಲ, ಮತ್ತೆ ಸ್ಪ್ರಿಂಗ್. ಸ್ಪ್ರಿಂಗ್ ಅಂದ್ರೆ ಫ್ಲವರ್ ಬೇರಿಂಗ್ ಸೀಸನ್. ಈ ಎಂತ ಹೇಳೋದು, ಹೊಸ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ಅಂದ್ರೆ ಈ ಚಳಿಗಾಲ ಆದ್ಮೇಲೆ, ಡಿಸೆಂಬರ್ ಜನವರಿ ಆದ್ಮೇಲೆ ಮತ್ತೆ ಫೆಬ್ ಅಲ್ಲಿ ಬರುವಂತದ್ದು ಸ್ಪ್ರಿಂಗ್. ಮತ್ತೆ ಸಮ್ಮರ್ ಸೀಸನ್ ಅಂದ್ರೆ ಶೆಕೆಗಾಲ. ಈ ರೀತಿ 6 ಕಾಲ. ಆದ್ರೆ ಈ ಋತು ದ್ವೀಪಲ್ಲಿ ಎಂತಂದ್ರೆ, ನಾನು ಎವ್ರಿ ಇಯರ್ ಪರಿಕ್ರಮ ಹೋಗ್ತೇನೆ. ನಿಮ್ಗೆ ಒಂದು ದಿವಸದಲ್ಲಿ ಎಲ್ಲ ಸೀಸನ್ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಇದು ಅಂದ್ರೆ ಇದು ನಮ್ಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ. ಈ ಋತುದ್ವೀಪಲ್ಲಿ ಇದು ಸಿಗ್ತದೆ. ಎಲ್ಲ ನಿಮ್ಗೆ ಸೀಸನ್ ನಿಮ್ಗೆ ಫೀಲ್ ಮಾಡ್ಬೋದು. ಒಂದು ದಿವಸದಲ್ಲಿ ನಿಮ್ಗೆ ಎಲ್ಲ ಸೀಸನ್ ಫೀಲ್ ಮಾಡ್ಬೋದು. ಮತ್ತೆ ಹೇಗಂದ್ರೆ ಈ ಋತುದ್ವೀಪಲ್ಲಿ ಈ ಋತುದ್ವೀಪ ಅಂದ್ರೆ ತುಂಬಾ ಫಾರೆಸ್ಟ್. ಅಲ್ಲಿ ಈ ಮರಗಳೆಲ್ಲ ಗೌರವ ಬರುವಾಗ, ಚೇತನ ಬರುವಾಗ ಅವ್ರಂದ್ರೆ ಈ ಎಂತ ಹೇಳುವಂಥದ್ದು, ಬೇರೆ ಬೇರೆ ಫ್ಲವರ್ಸ್ ಎಲ್ಲ ಅವರಿಗೆ ಎಂತ ಹೇಳೋದು, ಬರುವಾಗ ಸ್ವಾಗತ ಮಾಡುವಂಥದ್ದು. ಮತ್ತೆ ಈ ಉಯ್ಯಾಲೆ ದರ ಆಗುವಂಥದ್ದು ಬೇರೆ ಬೇರೆ ಬೇರೆಯಿಂದ. ಈ ರೀತಿ ಅಂದ್ರೆ ಟೋಟಲಿ ಸಪೋರ್ಟ್. ಈಗ ಹೇಗಂದ್ರೆ ಗೋಲೋಕದಲ್ಲಿ ಈ ಮರಗಳು ಕೂಡ, ಅವ್ರು ಕೂಡ ಮಾಮೂಲಿ ಅಲ್ಲ. ಅವರು ಕೂಡ ಎಂತ ಹೇಳೋದು, ಸ್ಪಿರಿಚುವಲ್. ಅವರಲ್ಲಿ ಈಗ ಪ್ರಾಣಿ ಶಾಂತರಸದಲ್ಲಿ ಹಸು, ನವಿಲು, ಗಿಳಿ ಇದೆಲ್ಲ ಅಲ್ಲಿ ಅಸೆಸ್ ಮಾಡುವಂತ. ಅದೇ ರೀತಿ ಮರಗಳು ಕೂಡ ಅಸೆಸ್ ಮಾಡುವಂತ. ಕಾಡಲ್ಲಿ ಎಲ್ಲ ಪ್ರಾಣಿಗಳು, ಮರಗಳು ಈ ಋತುದ್ವೀಪಲ್ಲಿ ಎಲ್ಲರೂ ಚೈತನ್ಯ ಮಹಾಪ್ರಭುಗೆ ಅಸಿಸ್ಟ್ ಮಾಡುವಂತದ್ದು. ಅವರು ಬರುವಾಗ ಅವರ ಪ್ಲೆಜರ್ಗೆ ನೋಡಿ, ಎಲ್ಲವೂ ಇರುವಂತದ್ದು ಕೃಷ್ಣನ ಪ್ಲೆಜರ್ಗೆ. ಹಾಗಾಗಿ ಇಲ್ಲಿ ಋತುದ್ವೀಪಲ್ಲಿ ಎಲ್ಲವೂ ನಡೆಯುವುದು ಕೃಷ್ಣನ, ಚೈತನ್ಯ ಮಹಾಪ್ರಭುದು ಪ್ಲೆಜರಿಗೆ. ಹಾಗಾಗಿ ಇಲ್ಲಿ ರಾಧಾಕುಂಡ ಕೂಡ ಉಂಟು. ಯಾಕಂದ್ರೆ ತುಂಬಾ ಮುಖ್ಯ ಋತುದ್ವೀಪ್. ಯಾಕಂದ್ರೆ ರಾಧಾಕುಂಡ್ ಮತ್ತೆ ಶ್ಯಾಮ್ ಕುಂಡ್ ಎರಡು ಉಂಟು. ರಾಧಾಕುಂಡ್ ಮತ್ತು ಶ್ಯಾಮ್ ಕುಂಡ್ ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ರಾಧಾಕುಂಡ್ ರಾಧಾರಾಣಿಯ ಕಣ್ಣೀರಿಂದ ಆಗುವಂಥದ್ದು, ಶ್ಯಾಮ್ ಕುಂಡ್ ಕೃಷ್ಣನ ಕಣ್ಣೀರಿಂದ ಆಗುವಂಥದ್ದು. ಯಾಕಂದ್ರೆ ಇದು ಪ್ರೇಮದಲ್ಲಿ ಎಕ್ಸ್ಟ್ರೀಮ್ ಆ ಲೆವೆಲ್ಗೆ ಹೋಗುವಾಗ ಅದಕ್ಕೆ ಹೇಳುವಂಥದ್ದು ನೋಡಿ. ರಾಧಾಕುಂಡು ಇಡೀ ಬ್ರಹ್ಮಾಂಡದಲ್ಲಿ ರಾಧಾಕುಂಡಿಗೆ ಅಂತ ಶ್ರೇಷ್ಠ ಯಾವುದಿಲ್ಲ ಅಂತ ರೂಪ ಗೋಸ್ವಾಮಿ ಹೇಳ್ತಾರೆ. ಯಾಕೆಂದ್ರೆ ಅನ್ಲಿಮಿಟೆಡ್ ಆ ಕೃಷ್ಣನಲ್ಲಿ ಪ್ರೇಮ ರಾಧಾರಾಣಿ ಹತ್ರ ಉಂಟು. ಅದು ಆ ನೀರಿನ ರೂಪ ಬರುವಂಥದ್ದು, ಅದೇ ರಾಧಾಕುಂಡ್. ಇದನ್ನು ನೋಡಿ ಕೃಷ್ಣನಿಗೆ ಕೂಡ ಆ ನೀರು ಬರುವಂಥದ್ದು, ಅದು ಶ್ಯಾಮ್ ಕುಂಡ್. ಹಾಗಾಗಿ ಈ ರಾಧಾಕುಂಡ್ ಮತ್ತು ಶ್ಯಾಮ್ ಕುಂಡ್ ಎರಡು ಇಲ್ಲಿ ಈ ಋತುದ್ವೀಪಲ್ಲಿ ಉಂಟು. ಮತ್ತೆ ಸರ್ವಭೌಮ ಭಟ್ಟಾಚಾರ್ಯ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಅವರು ಈ ಮಾಯಾವಾದಿ ಸ್ಕಾಲರ್, ಶಂಕರಾಚಾರ್ಯ ಇದರಲ್ಲಿ ದೊಡ್ಡ ಸ್ಕಾಲರ್. ಅದು ಚೈತನ್ಯ ಬಾಬು ಎಂತ ಮಾಡ್ತಾರೆ, ಇನಿಷಿಯಲ್ ಅವರು ಹುಟ್ಟುವಂಥದ್ದು ಆ ಪ್ಲೇಸ್ ಅಲ್ಲಿ, ಇಲ್ಲಿ ಋತುದ್ವೀಪಲ್ಲಿ. ಆದ್ರೆ ಅಲ್ಲಿ ಮಾಯಾವತಿಗೆ ಚಾನ್ಸ್ ಇಲ್ಲ. ಹಾಗಾಗಿ ಇಮಿಡಿಯೇಟ್ ಅವರು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ನೀಲಾಚಲ ಅಂದ್ರೆ ಜಗನ್ನಾಥಪುರಿ. ಅಲ್ಲಿ ಹೋಗಿ ಮತ್ತೆ ಅವರು ಮಾಯಾವತಿ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಚೈತನ್ಯ ಬಾಬು ಬಿಡುವುದಿಲ್ಲ, ಅಲ್ಲಿ ಕೂಡ ಹೋಗ್ತಾರೆ. ಅವರನ್ನು ಶ್ರೇಷ್ಠ ಭಕ್ತನಾಗಿ ಕನ್ವರ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸರ್ವಭೌಮ ಭಟ್ಟಾಚಾರ್ಯ ಮನೆ ಕೂಡ ಉಂಟು. ಮತ್ತೆ ವಿದ್ಯಾವಾಚಸ್ಪತಿ ಅವರ ಇದಕ್ಕೆ ಕೂಡ ಉಂಟು. ವಿದ್ಯಾವಾಚಸ್ಪತಿ ಸರ್ವಭೌಮ ಭಟ್ಟಾಚಾರ್ಯರದು ತಮ್ಮ. ಈ ಭಕ್ತಿವಿನೋದ ಠಾಕೂರ್ ಹೇಳುವಂಥದ್ದು, ನಾನು ಯಾವಾಗ ಈ ಋತುದ್ವೀಪದಲ್ಲಿ ನಾನು ಆ ರಾಧಾಕುಂಡಲ್ಲಿ ರಾಧಾರಾಣಿ ಮತ್ತು ಕೃಷ್ಣ ಮಾಡಿದ ಆ ಸ್ಮರಣೆ ನಾನು ಹೋಗ್ತೇನೆ, ಆ ಸ್ಮರಣೆ ನಾನು ತರ್ತೇನೆ, ಯಾವಾಗ ನಾನು ಆ ಜಾಗಕ್ಕೆ ಹೋಗ್ತೇನೆ ಅಂತ ಅವರು ಭಕ್ತಿವಿನೋದ ಠಾಕೂರ್ ಮಹಾರಾಜ್ ಅವರು ಮೆಡಿಟೇಟ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ.
ಋತುದ್ವೀಪಂ ತಥೋ ಗತ್ವಾ ದೃಷ್ಟ್ವಾ ಶೋಭಂ ವನಶ್ಯ ಚ ರಾಧಾ ಕುಂಡಾಡಿಕಂ ಸ್ಮೃತ್ವಾ ರೋದ ಸಚೀನಂದನ. ನೋಡಿ, ಇಲ್ಲಿ ಬರುವಾಗ ಚೈತನ್ಯ ಮಹಾಪ್ರಭು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಕೃಷ್ಣ ಆ ರಾಧಾಕುಂಡಲ್ಲಿ ಕೂಗುವಂಥದ್ದು ಉಂಟು ಇನ್ಸಿಡೆನ್ಸ್. ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭು ಆ ಎಕ್ಸ್ಟ್ರೆಸ್ ಅಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕೂಗು ನಾವು ಕೂಡ ಕೂಗ್ತೇವೆ, ಅದು ನಮ್ಮ ಇದು ಭೌತಿಕ ಮೆಟೀರಿಯಲ್. ಆದರೆ ಚೈತನ್ಯ ಮಹಾಪ್ರಭು ಕೂಗು ಮೆಟೀರಿಯಲ್ ಅಲ್ಲ, ಅದು ಟೋಟಲಿ ಟ್ರಾನ್ಸೆಂಡೆಂಟಲ್, ಆಧ್ಯಾತ್ಮಿಕ, ದಿವ್ಯವಾದದ್ದು. ಹಾಗಾಗಿ ಈ ಪ್ಲೇಸ್ಗೆ ಬಂದು ಚೈತನ್ಯ ಮಹಾಪ್ರಭು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನೋಡಿ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್. ಇವರಿಗೆ ಸೆವೆಂತ್ ಗೋಸ್ವಾಮಿ ಅಂತ ಹೆಸರು. ಯಾಕೆಂದ್ರೆ ಇವರು ಮೆಜಿಸ್ಟ್ರೇಟ್ ಆಗಿದ್ರು. ಇವರು ಅಂದ್ರೆ 1800 ಅಲ್ಲಿ 1908ರಲ್ಲಿ ಆ ಟೈಮಿಗೆ ಒಂದು 100 ವರ್ಷ ಕಾಲ ಈ ನರೋತ್ತಮ ದಾಸ್ ಠಾಕೂರ್ ಹೋದ ಮೇಲೆ 100 ವರ್ಷ ಕಾಲ ಟೋಟಲಿ ಕೊಲ್ಯಾಪ್ಸ್ ಆಗಿತ್ತು. ಅಂದ್ರೆ ಎಲ್ಲ ಗ್ರಂಥಗಳು. ಯಾಕಂದ್ರೆ ಇಲ್ಲಿ ಈ ಮಾಯಾಪುರಿಗೆ ಅಂದ್ರೆ ಈ ಗಂಗೆ ಅದು ಹತ್ತಿರ, ಹಾಗಾಗಿ ಟೋಟಲ್ ಅದು ಗಂಗೆ ಟೋಟಲ್ ಕವರ್ ಮಾಡಿ ಎಂತ ಇರ್ಲಿಲ್ಲ. ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಅವರು ಮೆಜಿಸ್ಟ್ರೇಟ್ ಆಗಿದ್ರು. ಅವರು ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ರು, ಕೃಷ್ಣ ಪ್ರಜ್ಞೆ ಎಲ್ಲ ಪುಸ್ತಕ ಬರ್ದದ್ದು. ಇವರು ನೋಡಿ, ಇವರಾಗಿ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರು ಮೆಜಿಸ್ಟ್ರೇಟ್ ಆಗಿದ್ರು. ಮೆಜಿಸ್ಟ್ರೇಟ್ ಅಂದ್ರೆ ಈ ಜಡ್ಜ್. ಫಟ್ 5 ಗಂಟೆ ಕೆಲಸ ಮಾಡುವಂಥದ್ದು, ಮತ್ತೆ ಟೋಟಲಿ ಬರೆಯುವಂಥದ್ದು. ತುಂಬಾ ವಚನ ಇವರೇ ಬರ್ತದೆ. ಮತ್ತೆ ಪುಸ್ತಕ ತುಂಬಾ ಅಂದ್ರೆ ಸ್ಕಾಲರ್, ಇವರು ಹೈಲಿ ಸ್ಕಾಲರ್. ಎಸ್, ಅವರ ಇಚ್ಛೆ ಅಂತ ಅಂದ್ರೆ ಈ ಋತುದ್ವೀಪಲ್ಲಿ ನಾನು ಯಾವಾಗ ಈ ಋತುದ್ವೀಪಲ್ಲಿ ನಾನು ಕೃಷ್ಣ ಭಜನೆಯಲ್ಲಿ ಇರ್ತೇನೆ ಅಂತ ಅವರ ಇಚ್ಛೆ. ಎಸ್ ನೋಡಿ, ಈ ಋತುದ್ವೀಪ ಯಾಕಂದ್ರೆ ನಾನು ಹೇಳಿದೆ ನಿಮಗೆ, ಋತು ಅಂದ್ರೆ ಸೀಸನ್. ಈ ಎಲ್ಲ ಸೀಸನ್ ಅಂದ್ರೆ ರೈನಿ ಸೀಸನ್, ಆಟಮ್, ಹೇಮಂತ, ಅರ್ಲಿ ವಿಂಟರ್, ಸ್ಪ್ರಿಂಗ್ ಮತ್ತೆ ಸಮ್ಮರ್ ಎಲ್ಲವೂ ಇಲ್ಲಿ ಒಂದೇ ದಿವಸದಲ್ಲಿ ಫಾರ್ಮ್ ಆಗ್ತದೆ. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ, ನಾನು ಹೋಗಿದ್ದೇನೆ ಅಲ್ಲಿ. ಎಲ್ಲವೂ ಸೇಮ್ ಡೇ ನಿಮಗೆ ಫೀಲ್ ಮಾಡಬಹುದು ಈ ಋತುದ್ವೀಪಲ್ಲಿ. ನೋಡಿ, ಇದನ್ನ ಹೇಳಿದ್ರು. ಈ ಜಾಗದಲ್ಲಿ ಅಂತ ಅಂದ್ರೆ ತುಂಬಾ ಅಟ್ರಾಕ್ಟಿವ್. ಎಲ್ಲರೂ ಆ ಕಾಡಲ್ಲಿ ಎಲ್ಲ ಮರಗಳು ಚೈತನ್ಯ ಮಹಾಪ್ರಭುಗೆ ರೆಸ್ಪೆಕ್ಟ್ ಮಾಡುವಂಥದ್ದು. ಮತ್ತೆ ಈ ಅಲ್ಲಿ ಆ ಋತುದ್ವೀಪಲ್ಲಿ ಅಂತಂದ್ರೆ ಆ ಬ್ರೀಸ್ ತುಂಬಾ ಅಂದ್ರೆ ತುಂಬಾ ಸೂದಿಂಗ್. ಮತ್ತೆ ಎಲ್ಲ ಈ ಹೂಗಳು ಅಂದ್ರೆ ಮುಗ್ಗಿದ್ರು ಕೂಡ ಚೈತನ್ಯ ಮಹಾಪ್ರಭುಗ ಅರಳುವಂಥದ್ದು. ಮತ್ತೆ ಈ ಬಂಬಲ್ ಬೀಸ್ ಅದೆಲ್ಲ ಸೌಂಡ್ ಮಾಡುವಂಥದ್ದು. ನಿಮಗೆ ಕಾಡಲ್ಲಿ ಗೊತ್ತಿರ್ಬೋದು, ಬೇರೆ 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 ಸೌಂಡ್ ಉಂಟು, ಅದೆಲ್ಲ ಸೌಂಡ್ ಮಾಡುವಂಥದ್ದು. ಮತ್ತೆ ಆ ಹೂವಿದು ಸ್ವೀಟ್ ಸ್ಮೆಲ್, ಇದೆಲ್ಲ ಈ ಜಾಗದಲ್ಲಿ ನಿಮ್ಗೆ ಅಂದ್ರೆ ಚೈತನ್ಯ ಮಹಾಪ್ರಭು ಬರುವಾಗ ಇವರೆಲ್ಲರೂ ಆ ಚೈತನ್ಯ ಮಹಾಪ್ರಭುಗೆ ಪ್ಲೀಸ್ ಮಾಡ್ಲಿಕ್ಕೆ. ನೋಡಿ, ನಮ್ಮ ಪ್ರಭುಪಾದ ಹೇಳ್ತಾರೆ, ನಮ್ಮ ಮೈನ್ ಇಂಟೆನ್ಷನ್ ಎಂತ? ನಮ್ಮ ಇಂಟೆನ್ಷನ್ ಏನಂದ್ರೆ ನಾವು ಕೃಷ್ಣನನ್ನು ಪ್ಲೀಸ್ ಮಾಡ್ಬೇಕು. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಈ ಜನ್ಮದಲ್ಲಿ ನಮ್ಗೆ ಪ್ಲೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಆಕ್ಚುಲಿ ನಾವು ಮಾಡ್ಬೇಕು. ಆದ್ರೆ ಈ ಪ್ರಾಣಿಗಳು, ಈ ಮರಗಳು, ಪಕ್ಷಿಗಳು ಮಾಡ್ತಾ ಉಂಟು. ಪ್ರಭುಪಾದ ಹೇಳ್ತಾರೆ, ನಾವು ಎಂತ ಲೋವೆಸ್ಟ್, ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಇಲ್ಲಿ ನಾವು ಪ್ಲೀಸ್ ಮಾಡ್ಬೇಕು, ಆದ್ರೆ ನಾವು ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಮರಗಳು, ಗಿಡಗಳು, ಇವರೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾವು ಎಂತ ಮಾಡ್ತಿದ್ದೇವೆ, ಸುಮ್ಮನೆ ವೇಸ್ಟ್ ಮಾಡ್ತಿದ್ದೇವೆ ನಮ್ಮ ಟೈಮ್. ಹಾಗಾಗಿ ಮೇನ್ ನಮ್ಮ ಇಂಟೆನ್ಷನ್ ಅಂದ್ರೆ ಕೃಷ್ಣನನ್ನು ಪ್ಲೀಸ್ ಮಾಡುವಂಥದ್ದು. ಎಸ್, ಕೃಷ್ಣ ಚೈತನ್ಯ. ಎಸ್, ಈಗ ವಿದ್ಯಾನಗರ್. ತಥಾ ಸಂಕೀರ್ತನಾನಂದೇ ಶ್ರೀ ವಿದ್ಯಾ
ನಗರಂ ಹರಿ ದುದರ್ಶ ಪಾರ್ಷದೈ ಶಾರ್ದಂ ವೇದ ಸ್ಥಾನಂ ಅನುತ್ತಮಂ. ಈ ವಿದ್ಯಾನಗರ ಅಂದ್ರೆ ಇಲ್ಲಿ ಬೃಹಸ್ಪತಿ ಅಂತ ಮಾಡುವಂಥದ್ದು. ಬೃಹಸ್ಪತಿ ನೋಡಿ, ಬೃಹಸ್ಪತಿ ಆ ಸ್ವರ್ಗದಿಂದ ಇಲ್ಲಿ ಬರುವಂತದ್ದು. ಮತ್ತೆ ಇಲ್ಲಿ ಯಾಕಂದ್ರೆ ಈ ವಿದ್ಯಾನಗರದಲ್ಲಿ ಹಿಂದಿನ ಕಾಲದಲ್ಲಿ ಮಹಾಪ್ರಭು ಇರುವಾಗ ಆ ವಿದ್ಯಾನಗರ ಬೇಸ್ ಆಗಿತ್ತು ಎಲ್ಲ ಎಜುಕೇಶನ್ ಬೇಸ್. ಹಾಗಾಗಿ ಚೈತನ್ಯ ಮಹಾಪ್ರಭು ಅಂದ್ರೆ ಎಲ್ಲರೂ ಡಿಫೀಟ್ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭುಗೆ ಸಣ್ಣದಿರುವಾಗ ನಿಮಾಯ ಪಂಡಿತ್ ಅಂದ್ರೆ ತುಂಬಾ ಹೈಲಿ ಸ್ಕಾಲರ್ಡ್ ಚೈತನ್ಯ ಮಹಾಪ್ರಭು ಎಲ್ಲರೂ ಡಿಫೀಟ್ ಮಾಡ್ತಾ ಇದ್ರು. ಹಾಗಾಗಿ ಈ ಬೃಹಸ್ಪತಿ ಇಲ್ಲಿ ಬಂದು ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸರಸ್ವತಿ ಕೂಡ ಇಲ್ಲಿ ಇರುವಂತದ್ದು ನೋಡಿ. 100 ಬ್ರಹ್ಮ, ಶಿವ ಮತ್ತೆ ಋಷೀಸ್ ಅವರಿಗೆಲ್ಲ ಜ್ಞಾನವು ಇಲ್ಲಿಂದ ಸಿಕ್ಕಿತು. ಎಸ್, ಮತ್ತೆ ಇಲ್ಲಿ ಆ ದೇವಾನಂದ ಪಂಡಿತ್, ನಾನು ನಿಮ್ಗೆ ಮೊನ್ನೆ ಹೇಳಿದ್ದೇನೆ, ದೇವಾನಂದ ಪಂಡಿತ್ ಎಂತ ಮಾಡುವಂತದ್ದು, ಶ್ರೀವಾಸ್ ಠಾಕೂರನ್ನು ಆ ಕ್ಲಾಸಿಂದ, ಭಾಗವತಂ ಕ್ಲಾಸಿಂದ ಹೊರಗೆ ಹಾಕುವಂಥದ್ದು. ಯಾಕೆಂದ್ರೆ ಭಾಗವತಂ ಕ್ಲಾಸ್ ಕೇಳುವಾಗ ಶ್ರೀವಾಸ್ ಅಂದ್ರೆ ನಾರದ ಮುನಿ ಅವ್ರ ಎಕ್ಸ್ಟೆಸ್ಸಿಗೆ ಹೋಗ್ತಾರೆ. ಆಗ ಎಂತಾಗ್ತದೆ ಅಂದ್ರೆ ಹೊರಗೆ ಹಾಕುವಂಥದ್ದು. ಮತ್ತೆ ಚೈತನ್ಯ ಮಹಾಪ್ರಭುಗೆ ತುಂಬಾ ಸಿಟ್ಟು ಬರ್ತದೆ. ಮತ್ತೆ ದೇವಾನಂದ ಪಂಡಿತ್ ಹೋಗ್ತಾರೆ, ಆದ್ರೆ ಚೈತನ್ಯ ಮಹಾಪ್ರಭು ಅವರಿಗೆ ಚಾನ್ಸ್ ಕೊಡುದಿಲ್ಲ. ಮತ್ತೆ ಕಡೆಗೆ ಅವರ ಸೇವೆ ನೋಡಿ ಮತ್ತೆ ಅವರು ಒಪ್ಪಿಕೊಳ್ತಾರೆ. ಹಾಗಾಗಿ ಈ ಜಾಗದಲ್ಲಿ ಎಸ್, ಈ ವಿದ್ಯಾನಗರ್ ಯಾಕೆ ಹೆಸರು ಬಂತು? ಅದೇ ಬೃಹಸ್ಪತಿ ಎಂತ ಆಗ್ತದೆ ಅಂದ್ರೆ ಎಲ್ಲ ದೇವತೆಗಳನ್ನು ಕಲಿಯುಗದಲ್ಲಿ ಬೃಹಸ್ಪತಿ ಹೇಳುವಂತ, ಕಲಿಯುಗದಲ್ಲಿ ಈ ಕೃಷ್ಣ ಈ ನದಿಯದಲ್ಲಿ ಹುಟ್ಟುತ್ತಾನೆ. ಜಗನ್ನಾಥ್ ಮಿಶ್ರಗೆ ಮಗುವಾಗಿ ಹುಟ್ಟುತ್ತಾನೆ. ಅವನ ಹೆಸರು ಗೌರಚಂದ್ರ ಅಂತ. ಮತ್ತೆ ಅವ ಎಂತ ಮಾಡ್ತಾನೆ ಅಂದ್ರೆ, ಈ ರಾಮದೇವರು ಎಂತ ಮಾಡಿದ್ದು, ಆ ಬಿಲ್ಲುಬಾಣ, ಮತ್ತೆ ಕೃಷ್ಣ ಎಂತ ಮಾಡಿದ್ದು ಕವುಗಳನ್ನು ಗೇಜ್ ಮಾಡುವಂಥದ್ದು, ಗ್ರೇಜಿಂಗ್ ಮಾಡುವಂಥದ್ದು. ಆದ್ರೆ ಈ ಗೌರ ಚಂದ್ರ ಅವರೆಂತ ಅಂದ್ರೆ ತುಂಬಾ ಲರ್ನೆಡ್. ಯಾಕಂದ್ರೆ ಕೇಶವ ಕಾಶ್ಮೀರಿಯನ್ನು ಕೂಡ ಡಿಫೀಟ್ ಮಾಡಿದ್ದಾರೆ, ತುಂಬಾ ಪಂಡಿತ ಕೇಶವ ಕಾಶ್ಮೀರಿ. ಹಾಗಾಗಿ ಅದಕ್ಕೋಸ್ಕರ ಬೃಹಸ್ಪತಿ ಇಲ್ಲಿ ವಿದ್ಯಾನಗರದಲ್ಲಿ ಇದು ಆಗುವಂತ. ಮತ್ತೆ ಬೃಹಸ್ಪತಿ ಮೆಡಿಟೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಎಜುಕೇಶನ್ ಪಾಸ್ ಟೈಮ್ಸ್ ಯಾರ್ದು, ಚೈತನ್ಯ ಮಹಾಪ್ರಭು. ಅದಕ್ಕೋಸ್ಕರ ಬೃಹಸ್ಪತಿ ಇಲ್ಲಿ ಬರುವಂಥದ್ದು. ಎಸ್, ನೆಕ್ಸ್ಟ್ ಎಸ್, ಸರ್ವಂ ಭಟ್ಟಾಚಾರ್ಯರದು ಮತ್ತೆ ವಿದ್ಯಾವಾಚಸ್ಪತಿ ಸರ್ವಂ ಭಟ್ಟಾಚಾರ್ಯದು ತಮ್ಮ, ಇವರದು ಮನೆ. ಇದು ಎಲ್ಲಿ ಉಂಟು? ಸರ್ವಂ ಭಟ್ಟಾಚಾರ್ಯಗೆ ಅಂತಂದ್ರೆ ಅವರು ಮಾಯಾವಾದಿ ಲೈನ್. ಹಾಗಾಗಿ ಅವರಲ್ಲಿ ಜಾಸ್ತಿ ಸಮಯ ಇಡುವುದಿಲ್ಲ. ಯಾಕಂದ್ರೆ ಯಾರೆಲ್ಲ ಮಾಯಾವಾದಿಗಳು, ಈಗ ನೆಕ್ಸ್ಟ್ ರುದ್ರದ್ವೀಪಲ್ಲಿ ಶಂಕರಾಚಾರ್ಯ ಬರ್ತಾರೆ, ಆದ್ರೆ ಅವರಿಗೆ ಅಲ್ಲಿ ಜಾಸ್ತಿ ಸಮಯ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಟೋಟಲಿ ಎಂತ ಹೇಳೋದು, ಭಕ್ತಿ ಮೂಮೆಂಟ್. ಹಾಗಾಗಿ ಇವರ ಸರ್ವಭೌಮ ಭಟ್ಟಾಚಾರ್ಯ ಕೂಡ ಅವರಿಗೆ ನೀಲಾಚಲ ಅಂದ್ರೆ ಜಗನ್ನಾಥಪುರಿಗೆ ಹೋಗ್ಲಿಕ್ಕೆ ಅವರಿಗೆ ಇದು ಆದೇಶ ಸಿಗ್ತದೆ. ಅವರು ಇಮಿಡಿಯೇಟ್ ಹೋಗ್ತಾರೆ, ಜಾಸ್ತಿ ಸಮಯ ಇರುವುದಿಲ್ಲ. ನೋಡಿ, ಇದು ಮನೆ, ಸರ್ವಭೌಮ ಭಟ್ಟಾಚಾರ್ಯದ ಮನೆ.
ನೋಡಿ ಇಲ್ಲಿ ಒಂದು ಪೆನ್ ಟ್ರೀಸ್ ಅಂತ ಉಂಟು. ಪೆನ್ ಟ್ರೀ ಅಂದ್ರೆ ಇಲ್ಲಿ ಕಾಣ್ಬೋದು ನಿಮಗೆ, ಇಲ್ಲಿ ಅಲ್ಲ, ಒಂದು ನಿಮಿಷ. ಎಸ್, ಇದರಲ್ಲಿ ಒಂದು ಪೆನ್ ಟ್ರೀ ಅಂದ್ರೆ ಚೈತನ್ಯ ಮಹಾಪ್ರಭು ಅಲ್ಲಿ ಒಂದು ಈ ಎಂತ ಎಂತ ಮಾಡ್ತಾರೆ, ಒಂದು ಗಿಡವನ್ನು ಇಡ್ತಾರೆ, ಅದು ಗಿಡ ದೊಡ್ಡದಾಗುವಂಥದ್ದು, ಅದಕ್ಕೆ ಪೆನ್ ಟ್ರೀ ಅಂತ ಹೆಸರು. ಎಸ್, ಇದೆ ಪ್ಲೇಸಿಗೆ. ಸರ್ವಮೋಟಾಚಾರ್ಯ ಡಿಟೀಸ್. ಎಸ್, ಬೃಹಸ್ಪತಿ ಎಂತಂದ್ರೆ ವಸುದೇವ ಸರ್ವಭೌಮನಾಗೆ ಬರುವಂಥದ್ದು. ಬೃಹಸ್ಪತಿ ವಸುದೇವ ಸರ್ವಭೌಮ ಹಾಗೆ ಬರುವಂಥದ್ದು. ದೊಡ್ಡ ಸ್ಕಾಲರ್ ಅವರು. ಕೃಷ್ಣ ಅದೇ ನೋಡಿ, ಥಿಂಕಿಂಗ್ ಲೈಕ್ ದಿಸ್ ಸರ್ವಮ್ ವೆಂಟ್ ಟು ನೀಲಾಚಲ ಧಾಮ ಅಂಡ್ ಎಸ್ಟಾಬ್ಲಿಷ್ ಮಾಯಾವಾದ ಶಾಸ್ತ್ರ. ಅವರಲ್ಲಿ ಇರಲಿಲ್ಲ ಜಾಸ್ತಿ ಟೈಮ್. ಮತ್ತೆ ಕೃಷ್ಣ, ಎಸ್, ಅಪಿಯರೆನ್ಸ್ ಆಫ್ ಸರಸ್ವತಿ ದೇವಿ. ಸರಸ್ವತಿ ಕೂಡ ಇಲ್ಲಿ ಹುಟ್ಟುವಂಥದ್ದು. ಇಲ್ಲಿ ಹೇಳ್ತಾರೆ, ಈ ಆನಿಲೇಷನ್ ಆದಮೇಲೆ ಎಂತಾಗ್ತದೆ, ಬ್ರಹ್ಮ ಆನಿಲೇಷನ್ ಆದಮೇಲೆ ಮತ್ತೆ ಕ್ರಿಯೇಷನ್ ಸ್ಟಾರ್ಟ್ ಆಗ್ತದೆ. ತುಂಬಾ ಭಯ ಆಗ್ತದೆ ಬ್ರಹ್ಮನಿಗೆ, ಎಂತ ಹೇಳೋದು, ಆನಿಲೇಷನ್ ನೋಡಿ. ಆಗ ಅವನ ಬಾಯಿಯಲ್ಲಿ ಹುಟ್ಟುವಂಥದ್ದು ಆಫರಿಂಗ್. ಆಗ ಸರಸ್ವತಿ ಅವನ ನಾಲೆಯಲ್ಲಿ ಬರುವಂಥದ್ದು. ಬ್ಯೂಟಿಫುಲ್ ಫಾರ್ಮ್. ಇದೆಲ್ಲ ವಿದ್ಯಾನಗರ್. ಎಸ್ ಕೃಷ್ಣ ಚೈತನ್ಯ. ಎಸ್, ಆಯ್ತು, ಮುಗೀತು. ನೆಕ್ಸ್ಟ್ ಜಾನುದೇವ್. ಎಸ್, ಹರೇ ಕೃಷ್ಣ. ವಾಂಚಕಲ್ಪತರು ವಿಶ್ಯ